ಕರಾವಳಿ ಕರ್ನಾಟಕದ ಜಲಪ್ರವಾಸೋದ್ಯಮಕ್ಕೊಂದು ಹೊಸ ಭಾಷ್ಯವನ್ನ ಬರೆಯುವ ವಿನೂತನ ಪ್ರಯತ್ನ ಎನ್ನುವಂತೆ ಮಂಗಳೂರಿನಲ್ಲಿ ವಿನೂತನ ಕ್ರೂಸ್ ಬೋಟ್ ಆರಂಭಗೊಂಡಿದೆ. ಜನತೆಗೆ ವಿನೂತನ ಬಗೆಯ ಆದರ ಆತಿಥ್ಯವನ್ನ ಒದಗಿಸುವ ನಿಟ್ಟಿನಲ್ಲಿ ಅಬ್ಬಕ್ಕ ಕ್ವೀನ್ ಕ್ರೂಸ್ ಮಂಗಳೂರಿನಲ್ಲಿ ಈಗ ಲೋಕಾರ್ಪಣೆಗೊಂಡಿದೆ. ಹಾಗಿದ್ರೆ ಈ ಕ್ರೂಸ್ ಬೋಟ್ನ ಸ್ಪೆಷಾಲಿಟಿ ಏನು, ವೈಶಿಷ್ಟ್ಯತೆಗಳೇನು, ಎಲ್ಲಿದೆ ನೋಡಿ ಒಂದು ರೌಂಡ್ ಅಪ್ ಸ್ಟೋರಿ. ಜಲಪ್ರವಾಸೋದ್ಯಮಕ್ಕೆ ವಿಫುಲ ಅವಕಾಶಗಳಿರುವ ಮಂಗಳೂರಿನಲ್ಲಿ ಹೊಸ ಬಗೆಯ ಕಾನ್ಸೆಪ್ಟ್ ಒಂದನ್ನು ಪರಿಚಯಿಸಿ ಮಂಗಳೂರಿನ ಜನತೆಗೆ ಅಪೂರ್ವ ಅನುಭವವನ್ನು ಒದಗಿಸುವ ನಿಟ್ಟಿನಲ್ಲಿ ತುಳುನಾಡಿನ ಹೆಮ್ಮೆಯ ಕುವರಿ ವೀರರಾಣಿ ಹೆಸರಿನಲ್ಲಿ ಅಬ್ಬಕ್ಕ ಕ್ವೀನ್ ಕ್ರೂಸ್ ಸೇವೆಗೆ ಸಜ್ಜಾಗಿದೆ. ಮಂಗಳೂರಿನ ಹಳೆಬಂದರು ಕೂಳೂರು ಬ್ರಿಡ್ಜ್ನಿಂದ ಉಳ್ಳಾಲ ಬ್ರಿಡ್ಜ್ವರೆಗೆ ಕಾರ್ಯಾಚರಿಸಲಿರುವ ಅಬ್ಬಕ್ಕ ಕ್ವೀನ್ ಕ್ರೂಸ್ ಅನ್ನ ಮಂಗಳೂರು ನಗರ ಪಾಲಿಕೆ ಆಯುಕ್ತರಾದ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ತುಳುನಾಡಿನ ವೀರರಾಣಿ ಹೆಸರಿನಲ್ಲಿ ಇಂದು ಈ ಕ್ರೂಸ್ ಲೋಕಾರ್ಪಣೆಗೊಂಡಿದೆ. ಉದ್ಯಮಿಗಳಾದ ವಿಫೋ ನ್ಯೂಸ್ನ ಡೈರೆಕ್ಟರ್ ಲಕ್ಷ್ಮಣ್ ಕುಂದರ್, ಸ್ವೀಕೃತ್ ಮತ್ತು ಚರಣ್ ದಂಪತಿಗಳು ಈ ಉದ್ಯಮವನ್ನು ನಡೆಸಲು ಮುಂದಾಗಿದ್ದಾರೆ. ಇವರ ಈ ಉದ್ಯಮ ಸೇವೆ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ತುಳುನಾಡಿನ ವೀರರಾಣಿ ಅಬ್ಬಕ್ಕ ರಾಣಿಯವರ ಹೆಸರಿನಲ್ಲಿ ಇವತ್ತು ಈ ಕ್ರೂಸ್ ಪ್ರಾರಂಭ ಆಗ್ತಾ ಇದೆ. ನನ್ನ ಆತ್ಮೀಯರಾದ ಉದ್ಯಮಿಗಳಾದ ವಿ4 ಗ್ರೂಪ್ನ ಡೈರೆಕ್ಟರಾದ ಲಕ್ಷ್ಮಣ್ ಅವರು, ಸ್ವೀಕೃತ್ ಅವರು, ಚರಣ್ ದಂಪತಿಗಳು ಈ ಒಂದು ಉದ್ಯಮಕ್ಕೆ ಕೈ ಇಟ್ಟಿದ್ದಾರೆ. ಈ ಉದ್ಯಮ ತುಳುನಾಡಿನ ಒಂದು ಅಗತ್ಯಗಳಲ್ಲಿ ಒಂದು, ಮಂಗಳೂರಿನ ಅಥವಾ ಈ ತುಳುನಾಡಿನ ಪ್ರವಾಸೋದ್ಯಮವನ್ನು ಬೆಳೆಸುವಲ್ಲಿ, ಉಳಿಸುವಲ್ಲಿ, ಮುಂದೆ ಕೊಂಡೊಯ್ಯುವಲ್ಲಿ ಇದು ಒಂದು ಮಹತ್ತರ ಹೆಜ್ಜೆಯಾಗಲಿದೆ. ಇವರ ಉದ್ಯಮ ಅತ್ಯಂತ ಯಶಸ್ವಿಯಾಗಲಿ, ಇನ್ನೊಬ್ಬರಿಗೆ ಮಾದರಿಯಾಗುವ ಹಾಗೆ ಇವರು ಈ ಉದ್ಯಮವನ್ನು ನಡೆಸಲಿ ಎನ್ನುವಂಥ ಹಾರೈಕೆಯನ್ನು ಮಂಗಳೂರಿನ ಎಲ್ಲ ಜನತೆಯ ಪರವಾಗಿ ಮಾಡ್ತಾ ಇದ್ದೇವೆ. ಎಸಿ ಮತ್ತು ನಾನ್ ಎಸಿ ಎನ್ನುವ 2 ಫ್ಲೋರ್ಗಳನ್ನು ಈ ರೆಸ್ಟೋರೆಂಟ್ ಹೊಂದಿದ್ದು, ಎಸಿ ಫ್ಲೋರ್ ಅನ್ನು ಊರ್ಮಿಳಾ ರಮೇಶ್ ಅವರು ಉದ್ಘಾಟಿಸಿದರು. ನಾನ್ ಎಸಿ ಫ್ಲೋರ್ ಅನ್ನು ಡಾಕ್ಟರ್ ಬೋಳೂರು ಪದ್ಮನಾಭ ಪ್ರವೀಣ್ ರವರು ಉದ್ಘಾಟಿಸಿದರು. ಈ ಸಂದರ್ಭ ಸ್ವೀಕೃತ್ ಬಿಪಿ ವಿಫೋ ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಪತ್ನಿ ಸವಿತಾ ಲಕ್ಷ್ಮಣ್, ಸೋನಿಯಾ ಚರಣಾನಂದ್ ಬಂಗೇರಾ ಉಪಸ್ಥಿತರಿದ್ದರು. ಲೋಕಾರ್ಪಣೆಯ ಸಂದರ್ಭ ಕ್ರೂಸ್ನ ಪಾಲುದಾರ ಡಿಜಿಟಲ್ ಪ್ಲಾನೆಟ್ನ ಮಾಲೀಕರಾದ ಸ್ವೀಕೃತ್ ರವರ ಪುತ್ರಿ ದಿತ್ಯಾಳ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭ ಹಿರಿಯ ರಂಗ ಕಲಾವಿದರಾದ ವಿಜಿ ಪಾಲ್, ಉದ್ಯಮಿ ಮುನೀಶ್ ಸುವರ್ಣ ಸೇರಿದಂತೆ ಕುಟುಂಬಸ್ಥರು, ಹಿತೈಷಿಗಳು, ಬಂಧು ಮಿತ್ರರು ಉಪಸ್ಥಿತರಿದ್ದರು. ಇದೀಗ ಲೋಕಾರ್ಪಣೆಗೊಂಡಿರುವ ಅಬ್ಬಕ್ಕ ಕ್ವೀನ್ ಕ್ರೂಸ್ ಎಸಿ ಮತ್ತು ನಾನ್ ಎಸಿ ಹೀಗೆ 2 ಫ್ಲೋರ್ಗಳನ್ನು ಹೊಂದಿದೆ. ರೆಸ್ಟೋರೆಂಟ್ನ 2 ಫ್ಲೋರ್ಗಳಲ್ಲಿ ಒಟ್ಟು 350 ಜನರು ಆರಾಮದಾಯಕವಾಗಿ ಕುಳಿತುಕೊಳ್ಳಬಹುದಾದ ಸ್ಥಳಾವಕಾಶವನ್ನು ಹೊಂದಿದೆ. ಬರ್ತ್ಡೇ ಪಾರ್ಟಿ, ಎಂಗೇಜ್ಮೆಂಟ್, ಮ್ಯಾರೇಜ್ ರಿಸೆಪ್ಷನ್, ವೆಡ್ಡಿಂಗ್ ಆನಿವರ್ಸರಿ, ಫ್ಯಾಮಿಲಿ ಗೆಟ್ ಟುಗೆದರ್, ಕಂಪನಿ ಮೀಟ್ಸಪ್ ಮೊದಲಾದ ಕಾರ್ಯಕ್ರಮಗಳ ಆಯೋಜನೆಗೆ ಹೇಳಿ ಮಾಡಿಸಿದ ತಾಣವಾಗಿದೆ. ಜೊತೆಗೆ ಕರಾವಳಿ ಶೈಲಿಯ ತಾಜಾ ಆಹಾರ ಖಾದ್ಯಗಳು ಎಲ್ಲರ ಮನ ತಣಿಸಲಿವೆ. ಈ ಮೂಲಕ ಜನತೆಗೆ ಒಂದು ಅನನ್ಯ ಅನುಭವವನ್ನು ನೀಡಲು ಸಜ್ಜಾಗಿದೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.